ಮಂಗಳೂರಿನ ಹಂಪನಕಟ್ಟೆಯಲ್ಲಿರುವ ವಿಶ್ವವಿದ್ಯಾನಿಲಯದಲ್ಲಿ ಹಿಜಾಬ್ ಧರಿಸಿ ತರಗತಿಗೆ ಬಂದ ವಿದ್ಯಾರ್ಥಿಗಳ ವಿರುದ್ಧ ಇತರ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ ಘಟನೆ ನಡೆದಿದೆ. ಹಿಜಾಬ್ ಧರಿಸಲು ಅವಕಾಶ ನೀಡಿದ ಕಾಲೇಜು ಆಡಳಿತ ಮಂಡಳಿಯವರ ವಿರುದ್ಧ ಪ್ರತಿಭಟನೆ ನಡೆಸಿ ವಿದ್ಯಾರ್ಥಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೋರ್ಟ್ ಆದೇಶ ಪಾಲಿಸುವಂತೆಯೂ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. ಇವತ್ತು ನಾವು ಪ್ರತಿಭಟನೆ ನಡೆಸ್ತಾ ಇದ್ದೇವೆ. ಕಾರಣ ಏನು ಅಂತ ಹೇಳಿದರೆ, ಕಳೆದ ಕೆಲವು ದಿನಗಳಿಂದ ಅಂದರೆ ಯಾವಾಗ ಹಿಜಾಬ್ನ ವಿಷಯದಲ್ಲಿ ಹೈಕೋರ್ಟ್ನ ಆರ್ಡರ್ ಬಂತು, ಅದಾದ ನಂತರ ಇವತ್ತಿನವರೆಗೆ ಕಾಲೇಜಿನಲ್ಲಿ ಅದರ ಇಂಪ್ಲಿಮೆಂಟೇಷನ್ ಆಗ್ತಿಲ್ಲ. ಅದನ್ನು ಪದೇ ನಾವು ವಿದ್ಯಾರ್ಥಿ ಸಂಘದಿಂದ ಲೆಟರನ್ನು ಕೊಟ್ಟು ಸಾಕಾಗಿ ಪ್ರತಿ ಸಲ ನಾವು ಉತ್ತರವನ್ನು ಕೇಳುವಾಗ ಅವರು ಹೇಳ್ತಾ ಇದ್ದಾರೆ ಹಂತವಾಗಿ ನಡೀತಾ ಇದೆ, ಪ್ರತಿಯೊಂದು ವಿಷಯವನ್ನು ಹಂತವಾಗಿ ನಡೀತಾ ಇದೆ ಅನ್ನುವ ದಾರ್ಷ್ಟ್ಯದ ಉತ್ತರವನ್ನು ನೀಡ್ತಾ ಇದ್ದಾರೆ. ಮತ್ತು ಇದನ್ನು ವಿರೋಧಿಸಿ ನಾವು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೇವೆ. ಒಂದು ಮುಖ್ಯವಾದ ಕಾರಣ. ಇನ್ನೊಂದು, ನಾವು ಆಯ್ಕೆ ಮಾಡಿದಂತಹ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ನಮ್ಮ ಏನು ವಿದ್ಯಾರ್ಥಿಗಳ ನಿಲುವು ಇದೆ ಅದನ್ನು ವಿರೋಧಿಸಿ ನಿನ್ನೆ ನಡೆದ ವಿದ್ಯಾರ್ಥಿ ಸಂಘದ ಸಭೆಯಲ್ಲಿ ವಿದ್ಯಾರ್ಥಿಗಳನ್ನು ವಿರೋಧಿಸಿ ಮಾತನಾಡಿದ್ದಾರೆ. ಅವರನ್ನು ತಕ್ಷಣ ಪದಚ್ಯುತಿಗೊಳಿಸಿ ಆ ಸ್ಥಾನಕ್ಕೆ ಯಾರು ಒಂದು ಸೂಕ್ತ ವ್ಯಕ್ತಿಯನ್ನು ನಾವೇ ಆಯ್ಕೆ ಮಾಡಿಕೊಡ್ತೇವೆ. ಯಾರು ಹೇಗೆ ಮೊದಲು ಪ್ರೊಸೀಜರ್ ನಡೀತಾ ಅಧ್ಯಕ್ಷರ ಆಯ್ಕೆಗೆ, ಅದೇ ರೀತಿ ಆಯ್ಕೆಯ ಪ್ರೊಸೀಜರನ್ನು ತಕ್ಷಣ ಮಾಡಬೇಕು ಅನ್ನುವ ಆಗ್ರಹವನ್ನಿಟ್ಟುಕೊಂಡು ನಾವು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೇವೆ. ನಾರಾಯಣ ಕೋಚಿಂಗ್ ಸೆಂಟರ್ ಮಂಗಳೂರು. Coaching for IIT, JEE, NEET, Foundation with best ever faculty. 43 years of excellence. 630 plus colleges, schools, centers in 23 states with 6 lakh plus students. One of Asia's largest conglomerates in education. Now Narayana at Mangaluru. Admissions open. Contact Narayana Coaching Center Mangaluru. MJ Lotus Avenue, 2nd floor, Bonsa Hostel Road, opposite CV Nayak Hall, Mallikate, Kadri, Mangaluru.